ಕಂಬಳದ ದಾಖಲೆಯ ಓಟಗಾರ ಮಿಜಾರು ಅಶ್ವತ್ಪುರ ಶ್ರೀನಿವಾಸ್ ಗೌಡ ಅವರಿಗೆ ಫೋನ್ ಕರೆಯ ಮೂಲಕ ವಾಚ್ಯ ಪದಗಳಿಂದ ನಿಂದಿಸಿ ಅವಮಾನಗೊಳಿಸಿರುವ ರಾಮಸೇನೆಯ ಪ್ರಶಾಂತ್ ಬಂಗೇರ ಎಂಬಾತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಂಬಳ ಕೋಣದ ಯಜಮಾನರುಗಳು ಮತ್ತು ಶ್ರೀನಿವಾಸ್ ಗೌಡರ ಅಭಿಮಾನಿಗಳು ಮೂಡಬಿದರೆ ಪೊಲೀಸ್ ಠಾಣೆಗೆ ಮನವಿಯನ್ನ ಮಾಡಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಕಂಬಳಾಭಿಮಾನಿಗಳು ಪ್ರಶಾಂತ್ ಬಂಗೇರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಅಲ್ಲದೆ ಮುಲ್ಕಿ ಮೂಡಬಿದರೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಕೂಡ ಶ್ರೀನಿವಾಸ್ ಗೌಡ ಅವರಿಗೆ ಧೈರ್ಯ ತುಂಬಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ಇಂತಹ ಸುದ್ದಿಗಳಿಂದ ಕಂಗೆಡದಂತೆ ಸೂಚಿಸಿದ್ದಾರೆ. ಕೋಣ ಸಾಕೋ ಯೋಗ್ಯತೆ ಇಲ್ಲ. ನಿಂಗೊತ್ತುಂಟಲ್ವಾ ಕೋಣ ಸಾಕಿಕ್ಕೆ ಬಾ ನೀನು ಯಾವ ಗೊತ್ತಾ? ಅಂತ ಪದ ಬರುವುದು ಹೇಗೆ ಗೊತ್ತಾ? ಅಂತ ಪದ ಬರುವುದು ಹೇಗೆ ಗೊತ್ತಾ? ಅಂತವರಿಂದ ಹುಟ್ಟಿದ್ರಿಂದಲೇ ಅಂತವರ ಪದ ಬರುವುದು ಮಾತ್ರ. ಗೊತ್ತಾಯ್ತಾ? ಎಂತೆಂತ ಅಂತ ಹೆಸರಲ್ಲಿ ತೆಗಿತಾರಲ್ಲ ಅಂತವ್ರು ಅಂತಂದ್ರಿಂದ ಹುಟ್ಟಿದ್ರಿಂದ ನೀನ್ ಕೇಳು. ನೀನು ನನ್ನ ಎದುರು ನಿಂತು ಕೇಳ್ಬೇಕು. ನಾನು ನಂಗೆ ನೀನು ಹೇಗೆ ನೀನ್ ನನ್ನ ಎದುರು ನಿಂತು ಕೇಳ್ಬೇಕು. ನೀನು ನಿನ್ಗೆ ಅಷ್ಟು ತಾಕತ್ತಿದ್ರೆ ಇವತ್ತು ಗೊಂಟಿಗತ್ತ ಕಂಬಳದ ಹತ್ರ ಬಾ, ನಿನ್ಗೆ ನಾನು ತೋರಿಸ್ತೇನೆ ಏನಂತ. ಹೌದಾ? ಬಾ ನೀನು ಬಾ. ಎಷ್ಟು 2 ಗಂಟೆಗೆ ಅಲ್ವಾ? 2 ಗಂಟೆಗೆ ಅಲ್ವಾ? ಬಾ ನೀನು, ನಾನು ತೋರಿಸ್ತೇನೆ ಯಾರಂತ. ನಾನು ಯಾರಂತ ಗೊತ್ತಾದ್ರೆ ನೀನ್ ಯಾರಂತ ನನ್ಗೇನ್ ಗೊತ್ತು? ನೀನ್ ಯಾರಂತ ನನ್ಗೇನ್ ಕಟ್ಕೊಂಡು ಹಾಕ್ಬೇಕು. ನೀನ್ ಬಾ ನೋಡುವ. ಎಂದೇನೆಂದ ನೀನ್ ಯಾರಂತ ನನ್ಗೇನ್ ಕಟ್ಕೊಂಡು ನನ್ಗೇನ್ ಹಾಕ್ಬೇಕಂತಿಲ್ಲ. ನೀನ್ ಯಾರಂತ ನಾನ್ ನೋಡ್ತೇನೆ. ಮತ್ತೆ ನೀನ್ ಬಾ ನೋಡು 2 ಗಂಟೆಗೆ ಬಾ. ನೀನು ಯಾರೋ ನೀನು ನಿನ್ಗೆ ಗಂಜಿ ಗತಿಲ್ಲ ದ್ಯಾವರ್ಸಿ. ಗಂಜಿಗೆ ಕಾಣಿಸ್ತೇನೆ ನಿಂಗೆ ಬಾ ಅಂತ. ಎಂತ ಗಂಜಿ ತಿನ್ಲಿಕ್ಕೆ ಕಲಿಸ್ತೇನೆ ಬಾ ನಿಂಗೆ. ಅಲ್ಲಿ ಬಾ ಕಲಿಸ್ತೇನೆ ನೋಡು. ನಿನ್ನ ದಿವಸ ಗ್ಯಾರಂಟಿ. ನಿನ್ಗೆ ಅಷ್ಟು ದಮ್ಮಿದ್ರೆ 1 ಗಂಟೆಗೆ ಬಾ, 2 ಗಂಟೆಗೆ ಬಾ. ಮತ್ತೆ ನಿನ್ನ ಮಿಂಡಂದ್ರನ್ನು ಕರ್ಕೊಂಡ್ ಬಾ. ಯಾರು ನಿಂಗೆ ಕಾಲ್ ಮಾಡಿಸಿದಾನೆ ಅವನ್ನ ಕರ್ಕೊಂಡ್ ಬಾ. ಅದು ನಂಗೆ ಗೊತ್ತು ಯಾರನ್ನ ಕರ್ಕೊಂಡ್ ಬಾ. ನಿಂಗೆ ಅಷ್ಟು ದಮ್ಮಿದ್ರೆ ನೀನ್ ಬಾ ಅಲ್ಲಿ ನೋಡುವ 2 ಗಂಟೆಗೆ. ಪಾತೇರ್ ಓಡೆಪಟ್ಟ ಪೋಯರ್ಕಂಡ ಶ್ರೀನಿವಾಸ್ ಗೌಡ್ರೇನು ಏತ್ ಸಾಧ್ಯ ಉಂಡ ಆತ ಬೊಡ್ಚಂದಿನ ಶಬ್ದಲಿಡು ಹೀನಾಯವಾದ ಪಾತೇರ್ದು ಕಡೆ ಕರ್ನ ಕುಟುಂಬದ ಮಿತ್ತಲ ಪೋಯರ್ ಬಾರಿ ಬೇಜಾರದ ಸಂಗತಿ ದಾದ ಬಂಡ ಶ್ರೀನಿವಾಸ್ ಗೌಡ ಅವರಿಗೆ ಪ್ರಾಮಾಣಿಕೆ ಬೊಕ್ಕ ಕಂಬಳ ಕ್ಷೇತ್ರಡು ಬಹುಶಃ ಆತ್ ಪುದರ್ ಮಲ್ತಿನಂಚಿನ ಒಂಜಿ ಕ್ರೀಡಾಪಟು ಇಡೀ ನಮ್ಮ ತುಳುನಾಡಿಗೆ ಮಾತ್ರ ಆತು, ಕಂಬಳ ಕ್ಷೇತ್ರಗೂ ಮಾತ್ರ ಆತು, ನಮ್ಮ ದೇಶಗೂ ಒಂಜಿ ಪುದರ್ ಅಂಚಿನ ಎಂಕಲ್ನ ಒಂಜಿ ಕಂಬಳ ಕ್ಷೇತ್ರಡು ಪುದರ್ ಮಲ್ತಿನಂಚಿನ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಎನ್ನ ಕ್ಷೇತ್ರದ ಜವನ ಆ ರೀತಿ ಅವಮಾನಕಾರವಾಯಿನಂಚಿನ ಪಾತೆರ್ನಗಲ ಆ ಶ್ರೀನಿವಾಸ್ ಗೌಡ್ರು ತಾಳ್ಮೆಡು ಐಕ್ ಬಾರಿ ಗೌರವಯುತವಾಯಿನಂಚಿನ ಶಬ್ದಡು ಉತ್ತರ ಕೊರೊಂದು ಬತ್ತೇರು ಆಂಡಲ ಕಡೆಕಲ ಆ ಏರು ಎದುರುಡು ಪಾತೇರಿಯನ ಆಯೆ ಅರೇನು ಏತ್ ಸಾಧ್ಯ ಉಂಡಾತು ಹೀನಾಯವಾದ ಶಬ್ದಲಿಡು ಪಾತೇರಿ ಅಣ್ಣ ನಿಜವಾದ ಶ್ರೀನಿವಾಸ್ ಗೌಡ್ರಿಗೆ ಮಲ್ತಿನ ಅಪಮಾನ ಇಡೀ ಕಂಬಳ ಕ್ಷೇತ್ರಗೂ ಮಲ್ತಿನ ಅಪಮಾನ, ಇಡೀ ಗಿಡಪನಕ್ಲೆಗೆ ಮಲ್ತಿನ ಅವಮಾನ, ಅಂಚೆನ ಇಡೀ ತುಳುನಾಡದ ಜನಕ್ಲೆಗೆ ಮಲ್ತಿನ ಅವಮಾನ, ಎನ್ನ ಕ್ಷೇತ್ರದ ಜನಕ್ಕೂ ಮಲ್ತಿನ ಅವಮಾನ ಅಂದ ನೆನಪು. ಅಂಚೆ ಅದು ಖಂಡಿತವಾದ್ಲ ಶ್ರೀನಿವಾಸ್ ಗೌಡ್ರೆ ಇರ್ನೊಟ್ಟಿಗೆ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ ಮಾತ್ರ ಕಂಬಳದ ಇಡೀ ನಮ್ಮ ಮೂಜಿ ಜಿಲ್ಲೆದ ಕಂಬಳ ಸಮಿತಿದ ಪ್ರತಿಯೊರ್ಲೆ ಇರ್ನೊಟ್ಟಿಗೆ ಉಳ್ಳೇರು. ಮೂಡುಬಿದ್ರದ ಕೋಟಿ ಚೆನ್ನೈ ಕಂಬಳದ ಗುರ್ಕರೆ ಅದು ಯಾನ್ ಇರ್ನೊಟ್ಟಿಗೆ ಉಳ್ಳೆ ಖಂಡಿತವಾದ್ಲ ಈರು ಮಸ್ತ್ ಬೇಜಾರಾದ ಪಿರೆಗೆ ಮನಸ್ಸಿಗೆ ಐನ ಮಾತ ಸಹಿಸೊಂದು ನೆಕ್ ಹೆಂಚಿನ ಇರ್ನ ವಿರುದ್ಧ ಪಾತಿರ್ದಿರೆಗೆ ಇರ್ನ ಮರ್ಯಾದೆಗೆ ಕಳಂಕ ಕಣೆಯರ ಪ್ರಯತ್ನ ಮಲ್ತಿನ ಮಿತ್ತು ಸೂಕ್ತ ಕ್ರಮಕ್ಕೆ ನೋಡೋದು ನಾನು ಪೊಲೀಸ್ ಇಲಾಖೆಗೆ ಏನು ಇತ್ತನೆ ಸೂಚನೆ ಕೊರತೆ. ಖಂಡಿತವಾದ್ಲ ನಾನು ಬ್ಯಾಂಗ್ಳೂರು ಇದ್ದೆ ಕೊಡೆ ರಾತ್ರಿ ಬಂದಾಗ ಎಂಟಿಯೇ ಅಪ್ಪಗನೆ ಸೂಚನೆ ಕೊರತೆ ಪೊಲೀಸ್ ಇಲಾಖೆಗೆ. ಇದು ದೇಗಿದು ಬೇಜಾರ್ ಮಲ್ಪೇರ ಬಲ್ಲಿ ಆಯ ಬರ್ಪೆ ಬರ್ತೇನೆ ಅಡ ಸ್ಪಷ್ಟವಾದ ಪಾತ್ಯನಂಚಿನ ಕೆಲಸ ಮಲ್ಪಲಿ ಇರ್ನೊಟ್ಟಿಗೆ ಎಂಕುಲಿಲ್ಲ ತುಳುನಾಡದ ಜನತೆ ಉಂಟು, ಕಂಬಳ ಸಮಿತಿ ಉಂಟು, ಇರಗೆ ದಾಲ ಇರ್ಪೋಡಿನಂಚಿನಂಚಿ ಖಂಡಿತವಾದ್ಲ ಈ ಸಂದರ್ಭದಲ್ಲಿ ಧೈರ್ಯ ಕೊರ್ಪಣ ಪಾತ್ರ ಕೊಡೋದಿಲ್ಲ. ನಮಸ್ಕಾರ. ಇವತ್ತು ಅಂತಹ ಒಬ್ಬ ಶ್ರೇಷ್ಠ ಕ್ರೀಡಾಪಟು ಕಂಬಳದ ಓಟಗಾರ, ಅದು ಕೂಡ ಕುರುಬಿ ಸಮಾಜದ ಒಂದು ಬಹಳ ಮುಗ್ಧವಾದಂಥ ಸಮಾಜ, ಭತ್ತದ ಬೇಸಾಯ ಮಾಡಿ ಬದುಕುವಂಥ ಈ ಬಡ ಕುಟುಂಬದ ಈ ಕ್ರೀಡಾಪಟುವಿಗೆ ಜೀವ ಬೆದರಿಕೆ ಹಾಕುವುದನ್ನು
ಖಂಡಿಸ್ತೇನೆ. ಅದೇ ರೀತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಯಾರು ಅವನಿಗೆ ಥ್ರೆಟ್ ಕೊಡ್ತಾ ಇದ್ದಾರೆ ಅವನನ್ನು ಬಂಧಿಸಿ ಅವನಿಗೆ ಜೈಲಿಗೆ ಅಟ್ಟುವಂಥ ಕೆಲಸ ಮಾಡಬೇಕು.